ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಹುಷಾರಿಜ್ಜಂದ ಇತ್ತನ ಊರಿನ ಆಂಬ್ಯುಲೆನ್ಸ್ ಆಸ್ಪತ್ರೆ ಕೊರೋನಾಗ ಬಂಟ್ವಾಳ ತಾಲೂಕು ಒಗ್ಗ ಕೈತಲ್ದ ಅಂಚುಕಟ್ಟೆಡ್ ಗಾಡಿ ಮಗರ್ದು ಜೋರು ಪೆಟ್ಟಾಯಿನ ಡ್ರೈವರ್ ಶಬೀರ್ ಪನ್ಪುನಾರ್ ಆಸ್ಪತ್ರೆಡ್ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡು ಹುಷಾರಿಜ್ಜಂದ ಇತ್ತನ ಊರಿನ ಆಂಬ್ಯುಲೆನ್ಸ್ ಆಸ್ಪತ್ರೆ ಕೊರೋನಾಗ ಬಂಟ್ವಾಳ ತಾಲೂಕು ಒಗ್ಗ ಕೈತಲ್ದ ಅಂಚುಕಟ್ಟೆಡ್ ಗಾಡಿ ಮಗರ್ದು ಜೋರು ಪೆಟ್ಟಾಯಿನ ಡ್ರೈವರ್ ಶಬೀರ್ ಪನ್ಪುನಾರ್ ಆಸ್ಪತ್ರೆಡ್ ತೀರ್ದಿರು ಗುರುವಾಯನ ಕಿರತ ಶಬೀರ್ ಆಂಬ್ಯುಲೆನ್ಸ್ ಡ್ರೈವರ್ ಆದಿತ್ತದು ಶುಕ್ರವಾರ ಸೀಕದಾರಿನ ಕುಡ್ಲದ ಆಸ್ಪತ್ರೆಗೆ ಕೊನೋನಾಗ ಬಂಟ್ವಾಳ ತಾಲೂಕು ಒಗ್ಗದ ಕೊಪ್ಪಳ ಅಂಚುಕಟ್ಟೆಡು ಮಗರ್ದಂಡು ಜೋರದ ಪೆಟ್ಟೈನ ಶಬೀರ್ ಬೊಕ ಹುಷಾರಿಜ್ಜಂದೆ ಆಂಬ್ಯುಲೆನ್ಸ್ ಇತ್ತನಾರೇನು ಬದಲ್ ಗಾಡಿಡು ಕುಡ್ಲದ ಆಸ್ಪತ್ರೆಗೆ ಸಾಗಾದಿತ್ತೇರು ಐಸಿಯುಡು ಪಾಡ್ದು ಮರ್ದ ನಡ್ತಂದಿತ್ತಂಡಲ ಶಬೀರ್ ತೀರ್ದೇರಿಂದು ಪೊಲೀಸ್ ಮೂಲೊಡ್ದು ತೀರಿದು ಬೈದಂಡು ಹೆಬ್ರಿ ತಾಲೂಕು ಪಶು ಆಸ್ಪತ್ರೆದ ಪೊಸ ಕಟ್ಟೋಣ ಬೂರಿಯರಾತಲು ಗೋಡದ ಪಾಕ್ ಕಡೆಟು ಪುಡಾದಂಡು ಮಾಹಿತಿ ಗೊತ್ತಾಯಿ ಬೆರಿಕೆ ಪತ್ತೆ ಪಾಡೋಣ ಕಾಮಗಾರಿ ನಡಪಾಯಿನ ಬಗೆಟ್ ತಿರಿದು ಬೈದಂಡು ಹೆಬ್ರಿ ತಾಲೂಕು ಪಶು ಆಸ್ಪತ್ರೆದ ಪೊಸ ಕಟ್ಟೋಣ ಬೂರಿಯರಾತಂಡು ಗೋಡದ ಪಾಕ ಕಡೆಟು ಪುಡಾದಂಡು ಮಾಹಿತಿ ಗೊತ್ತಾಯಿ ಬೆರಿಕೆ ಪತ್ತೆ ಪಾಡೋಣ ಕಾಮಗಾರಿ ನಡಪಾಯಿನ ಬಗೆಟ್ ತಿರಿದು ಬೈದಂಡು 2018 ಫೆಬ್ರವರಿ 17 ಒಡಿಪು ಜಿಲ್ಲಾ ಸುತ್ತುಡು ಹೆಬ್ರಿ ತಾಲೂಕು ಕಟ್ಟದಿತ್ತದು ಐನ ಅಪಗದ ಕಂದಾಯ ಮಂತ್ರಿ ಕಾಗೋಡು ತಿಮ್ಮಪ್ಪ ಉದಿಪನ ಮಲ್ತಿತ್ತೇರು ಹೆಬ್ರಿ ತಾಲೂಕು ಅಭಿವೃದ್ಧಿ ಮಲ್ಪೆರೆ ಸರ್ಕಾರದ್ದು ಹಂತ ಹಂತವಾದ ಅನುದಾನ ಬಿಡುಗಡೆ ಆವೊಂದುಂಡು 2022 ಫೆಬ್ರವರಿ 1 ಒಡಿಪು ಜಿಲ್ಲಾ ಪಂಚಾಯತ್ ಅಧೀನದ ಹೆಬ್ರಿ ಪಶು ಆಸ್ಪತ್ರೆದ ಪೊಸ ಕಟ್ಟೋಣ ಉದಿಪನ ಆದಿತ್ತಂಡು ಅಪಗದ ಇಂಧನ ಕನ್ನಡ ಬೊಕ ಸಂಸ್ಕೃತಿ ಇಲಾಖೆ ಮಂತ್ರಿ ವಿ ಸುನಿಲ್ ಕುಮಾರ್ ಲೋಕಾರ್ಪಣೆ ಮಲ್ತಿತ್ತೇರು ಹೆಬ್ರಿ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಮಾಲತಿ ಗುರ್ಕಾರ್ಮೆ ವಹಿಸಿದ್ದರು ಒತ್ತು ಗುರ್ಕಾರ್ಯರು ಗಣೇಶ್ ಕುಮಾರ್ ಪಶುಪಾಲನಾ ಇಲಾಖೆದ ಒತ್ತು ನಿರ್ದೇಶಕರು ಕೆ ಶಂಕರ್ ಶೆಟ್ಟಿ ಮಲ್ಲಬಿನ್ನಿರಾದು ಪಾಲ್ದೆ ತುಂದಿರು ಹೆಬ್ರಿ ತಾಲೂಕು ಪಶು ವೈದ್ಯಾಧಿಕಾರಿ ಡಾಕ್ಟರ್ PF ಕುಮ್ಮಣ್ಣನವರ್ ಬೊಕ ಉಡಿಪು ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರು ಅರುಣ್ ಕುಮಾರ್ ಈ ಪೊರ್ತುಡಿತ್ತರು ಒಡಿಪು ಜಿಲ್ಲಾ ನಿರ್ಮಿತಿ ಕೇಂದ್ರ ಹೆಬ್ರಿ ತಾಲೂಕು ಪಶು ಆಸ್ಪತ್ರೆದ ಪೊಸ ಕಟ್ಟೋಣ ಕಟ್ಟಾದಿತ್ತು ಅಡ ಇತ್ತೆ ಕಟ್ಟೋಣದ ಗೋಡೆ ಪುಡವೊಂದು ಬೈದ್ನವು ಪೋಡಿಗೆಗೆ ಕಾರಣ ಆತು ಬಂಟ್ವಾಳ ತಾಲೂಕದ ರೇಷನ್ ಕಾರ್ಡ್ ದಕ್ಲೆಗೆ ಪಟ್ಟಿರೆ ಭಾರತೀಯ ತೆನಸ್ ಇಲಾಖೆ ಕೊರ್ನ ಅರಿಟ್ ಕೋಟಿಗಟ್ಲೆ ಬಿಲೆತ ಆರಿ ಗೋಲ್ಮಾಲ್ ಆತಂಡು ಶುಕ್ರವಾರ ಜಿಲ್ಲಾಧಿಕಾರಿ ಮುಲೈ ಮೊಹಿಲಾನ್ BC ರೋಡ್ದ ಗೋಡಾನ್ಗೆ ಪೋದು ಅಧಿಕಾರಿಗಳ ಚರ್ಚೆ ನಡಪಾದಿರು ಬಂಟ್ವಾಳ ತಾಲೂಕದ ರೇಷನ್ ಕಾರ್ಡ್ ದಕ್ಲೆಗೆ ಪಟ್ಟಿರೆ ಭಾರತೀಯ ತೆನಸ್ ಇಲಾಖೆ ಕೊರ್ನ ಅರಿಟ್ ಕೋಟಿಗಟ್ಲೆ ಬಿಲೆತ ಗೋಲ್ಮಾಲ್ ಆಯ್ನ ಬಗೆಟ್ ಅಧಿಕಾರಿಗಳು ಜಾಗೆಗೆ ಪೋದು ತನಿಖೆ ಮಲ್ತೊಂದುಲೇರು 1,32,35,30 ರೂಪಾಯಿ ಬಿಲೆತ 3,792 ಕ್ವಿಂಟಾಲ್ ಹಿಡ್ದೆಚ್ಚ ಅರಿ ಕೊರತೆ ತೋಜಿದಿತ್ತದು ಮುಲ್ಪ ಅವ್ಯವಹಾರ ನಡೆತದನೆಂದು ಕರ್ನಾಟಕ ತೆನಸು ಬೊಕ್ಕ ನಾಗರಿಕ ಸರಬರಾಜು ನಿಗಮದ ಆಫೀಸ್ ವ್ಯವಸ್ಥಾಪಕರು ಶರತ್ ಕುಮಾರ್ ಹಾಂಡ ನಗರ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾರೆ BC ರೋಡು KSRTC ಡಿಪೋದ ಎದುರ್ದ ಗೋಡಂಡು ಒಟ್ಟು ಮಲ್ತಿನ ಅರಿತಲೆ ಕೊಡು ಕೊರತೆ ತೋಜಿ ನೀಡಿದವರ ತನಿಖೆಗೆ ಪೊಲೀಸ್ ದೂರು ಕೊಡ್ತಾರೆ ಗೋಡನ್ ಮೇಲು ವಿಚಾರಕ್ಕೆ ವಿಜಯ್ ಪನ್ಪನಾರೇನು ಪೊಲೀಸರು ವಿಚಾರಣೆ ನಡಪಾವಂದಿತ್ತು ವಿಜಯ್ ಕುರ್ಪುನ ಮಾಹಿತಿ ಆದರಡು ಮಾತಾ ಆರೋಪಿಲಿನ ಪತ್ತೆರೆ ಕಾರ್ಯಾಚರಣೆ ದುಂಬರಿದಿಂಡು ಜನಕ್ಲೆಡ್ಲ ದೂರು ಬತ್ತದಿತ್ತು ಕಾನೂನು ಕ್ರಮ ದೆತ್ತುನಿಯರೆ ಶಾಸಕರು ರಾಜೇಶ್ ನಾಯಕ್ ಜಿಲ್ಲಾಧಿಕಾರಿಗಳಿಗೆ ಓಲೆ ಬರೆತಾರೆ ಅವ್ಯವಹಾರ ನಡೆತದನ್ನ BC ರೋಡ್ ತಲಪಾಡಿದ ಅರಿದಾಸ್ತಾನ ಕೇಂದ್ರ ಗೋಡಾನ್ಗೆ ಶುಕ್ರವಾರ ಜಿಲ್ಲಾಧಿಕಾರಿ ಮುಲೈ ಮೊಹಿಲಾನ್ SP CB ರಿಷಂತೆರ್ನ ಒಟ್ಟುಗು ಪೋದು ಈ ಬಗೆಟ್ ಅಧಿಕಾರಿನ ಒಟ್ಟುಗು ಚರ್ಚೆ ಮಾಡ್ತಿದ್ದಾರೆ ಸುದ್ದಿ ಮಾಧ್ಯಮಗಳಿಗೆ ಜಿಲ್ಲಾಧಿಕಾರಿ ಪಾತಿರದು ಸಂಶಯದ ಮಿತ್ತು ತೆನಸ್ ಇನ್ಸ್ಪೆಕ್ಟರ್ ತನಿಖೆ ಮಲ್ತಿದ್ದೀರು ಎತ್ವಾಸಿ ತೋಜಿದು ಬತ್ತು ನಡೆದವರ KSFC ಮೇಲ್ ಅಧಿಕಾರಿನ ಸೂಚನೆದಂಚ ನಿಗಮದ ಜಿಲ್ಲಾಧಿಕಾರಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರು ಡಿಪೋ ಮ್ಯಾನೇಜರ್ ಮಿತ್ತು ಕೇಸ್ ಪಾಡ್ದನು KSFC ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಜಾಗೆಗೆ ಪೋದು ತೂಯರೆ ಸೂಚನೆ ಕೊಡ್ತಾ ಅಕ್ಲು ಬತ್ತದು ತೂದು ವರದಿ ಕೊರಪಿருந்து ಜಿಲ್ಲಾಧಿಕಾರಿ ಮುಲೈ ಮೊಹಿಲಾನ್ ಪಂಡೇರು ಫ್ಯಾಕ್ಟರಿನ ಒಂಜ ಕೈಗಾರಿಕಾ ವಲಯಗೂ ಜಾಗೆ ಬದಲ್ಪಡು ಇಜ್ಜ ಸಾರ್ವಜನಿಕ ಎಡ್ಡೆಪ್ಪುದ ದಿಟ್ಟಿಡು ಶಾಶ್ವತವಾದ ಉಂತಾವಡೊಂದು ತಿರುವೈಲ್ ಗ್ರಾಮದ ವೈಟ್ ಗ್ರೋ ಲಾಂಬು ಕಾರ್ಖಾನೆ ವಿರೋಧಿ ಹೋರಾಟ ಸಮಿತಿ ಒತ್ತಾಯ ಮಲ್ತದಂಡು ಕುಡ್ಲ ತಾಲೂಕು ತಿರುವೈಲ್ ಗ್ರಾಮದ ವಾಮಂಜುರುಡು ಕಾರ್ಯ ಮಲ್ತೊಂದುಪುನ ವೈಟ್ ಗ್ರೋ ಲಾಂಬು ಕಾರ್ಖಾನೆ ಹಿಡಿದು ಪಿದೈ ಬರೊಂದುಪುನ ವಾಸನೆ ನನಲ ಉಂತುದುಜಿ ಅವು ಉಂತುನ ಲಕ್ಷಣಲ ಇಜ್ಜಿ ಅಂಚಾದ ಈ ಫ್ಯಾಕ್ಟರಿನ ಒಂಜ ಕೈಗಾರಿಕಾ ವಲಯಗೂ ಜಾಗೆ ಬದಲ್ಪಡು ಇಜ್ಜ ಸಾರ್ವಜನಿಕ ಎಡ್ಡೆಪ್ಪುದ ದಿಟ್ಟಿಡು ಶಾಶ್ವತವಾದ ಉಂತಾವಡೊಂದು ವೈಟ್ ಗ್ರೋ ಲಾಂಬು ಕಾರ್ಖಾನೆ ವಿರೋಧಿ ಹೋರಾಟ ಸಮಿತಿ ಒತ್ತಾಯ ಮಲ್ತದನು ಪೊರಂಬಾಟ ಸಮಿತಿ ಸದಸ್ಯರು ಜಗದೀಶ್ ಶೇನವ ಗುರುವಾರ ಕುಡ್ಲಾಡು ಸುದ್ದಿಕೂಟುಡು ಪಾತಿರದು ಈ ಕಾರ್ಖಾನೆ ಹಿಡಿದು ಊರ್ದ ಜನಕ್ಲೆಗೆ ಆರೋಗ್ಯ ಸಮಸ್ಯೆಲು ಉಂಡಾವೊಂದುಂಡು ಎಂಕ್ಲು ಸುರುಡ್ದೆ ಪನೊಂದು ಬೈದ ಇತ್ತೆ ಜಿಲ್ಲಾಧಿಕಾರಿನ ಆದೇಶ ಪ್ರಕಾರ ಜುಲೈ 31 ಆಗಸ್ಟ್ 14 ಮುಟ್ಟ ತಾಂತ್ರಿಕ ಸಮಿತಿ ಕೋರ್ನ ಶಿಫಾರ್ಸು ಸೇರ್ಸಾವೊಂದು ಪ್ರಯೋಗ ನಿಲೆಟ್ ತತ್ಕಾಲದ ಕೆಲವೊಂಜಿ ನಿಯಮಲಿನ ಒಟ್ಟುಗು ಕಾರ್ಯ ಮಲ್ತೊಂದುಂಡು
ಅಂಡ ವಾಸನೆ ಉಂತುದುಜಿ ಆಗಸ್ಟ್ 14 ಮೆಡ್ದ ಬೊಕ್ಕ ವಾಸನೆ ಬತ್ತಂಡ ಎಂಕ್ಲು ಮನಿಪಂದೆ ಕುಲ್ಲಯ ಘಟಕೋನು ಮುಚ್ಚುನಡೆ ಮುಟ್ಟ ಪೊರುಂಬಾಟ ದುಂಬರಿ ಉಣ್ಣುದು ಜಗದೀಶ್ ಶೇನವ ಪಂಡೇರು ಸಮಿತಿ ಗುರುಕಾರ್ಯರು ಓಂ ಪ್ರಕಾಶ್ ಶೆಟ್ಟಿ, ರಿಯಾಜ್, ಜಯಂತಿ, ಜಯಪ್ರಭಾ, ವಿಲಿಯಂ, ಲಕ್ಷ್ಮಣ ಸುದ್ದಿಕೂಟುಡಿದ್ದೇರು. ಆ ಪರಿಸರದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಉಸುರು ಇಷ್ಟರವರೆಗೆ ಇದು ಹೇಗೆ ದಕ್ಷಿಣ ಕನ್ನಡ ಜಿಲ್ಲೆ ಒಮಂಜೂರಾದ್ರಿಂದ ಮಾತ್ರ ಇಷ್ಟು ಶಾಂತವಾಗಿ ಜನ ಇದ್ದಾರೆ. ಎಲ್ಲಿಯಾದರೂ ಇದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆ ಸಂತ್ರಸ್ತರಲ್ಲಿ ನಾನು ಒಬ್ಬ. ನಿಮ್ಗಾಗ್ಬೋದು ನೀವು ಹೇಗೆ ಕೂತ್ಕೊಂಡಿದ್ದ, ನನಗೆ ಸ್ವಲ್ಪ ಕಡಿಮೆ ಬರ್ತದೆ. ನಾನು ಸ್ವಲ್ಪ ಅದರಿಂದ ಸುಮಾರು 3/4 ಕಿಲೋಮೀಟರ್ 1 ಕಿಲೋಮೀಟರ್ ದೂರ ಇದ್ದೇನೆ. ನನಗೆ ಯಾವಾಗಲೂ ಒಮ್ಮೆ ಬರೋದು. ಆದರೆ ಅಲ್ಲಿ ಸುತ್ತಮುತ್ತ 300 ಮನೆ ಇದೆ. ಅದರ ಗೇಟಿನ ವೆರಿ ನೆಕ್ಸ್ಟ್, ಇಲ್ಲಿ ಗೇಟ್ 2 ಮೀಟರ್ ದೂರದಲ್ಲಿ 100 ಮನೆ ಇದೆ. ಆಶ್ರಯ ಕಾಲೋನಿ 3 ಸೆನ್ಸ್ ಇತ್ತು. ಅಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಪರಿಸ್ಥಿತಿ. ಇದೆಲ್ಲ ಆದ ಕೂಡಲೇ ಆಗಿ ಕೂಡ ಅವರು ಹೇಳ್ತಾರೆ, ನಾನು ಉದ್ಯೋಗ ಸೃಷ್ಟಿ ಮಾಡುವುದು, ಇಲ್ಲಿ 200 ಜನರಿಗೆ ಕೆಲಸ ಸಿಗ್ತದೆ, ಇದು ರಾಜ್ಯಕ್ಕೆ ಒಳ್ಳೆಯದು, ಪರಿಸರಕ್ಕೆ ಒಳ್ಳೆಯದು, ದೇಶಕ್ಕೆ ಒಳ್ಳೆಯದು, ಎಲ್ಲವೂ ಒಳ್ಳೆಯದು. ಆದರೆ ನಾಟ್ ಎಟ್ ದ ಕಾಸ್ಟ್ ಆಫ್ ದ ಹೆಲ್ತ್ ಆಫ್ ದ ಪೀಪಲ್. ಜನರ ಆರೋಗ್ಯವನ್ನು ಇವರು ಟೇಕನ್ ಇನ್ ಟು ಗ್ರಾಂಟೆಡ್ ಮಾಡಿ ಇದನ್ನು ಮಾಡಲಿಕ್ಕೆ ಖಂಡಿತ ಸುತಾರಾಮ್ ನಾವು ಒಪ್ಪೋದಿಲ್ಲ. ಈ ಜನರಿಗೆ ಮಾರಕವಾದಂಥ ಈ ಫ್ಯಾಕ್ಟ್ರಿಯನ್ನು ಇಷ್ಟು ಜನನಿಬಿಡ ಪ್ರದೇಶದಲ್ಲಿ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಪರ್ಮಿಷನ್ ಇಲ್ಲ. ಕೇಳಿದರೆ ಒಮ್ಮೆ ಹೇಳ್ತಾರೆ ಇಂಡಸ್ಟ್ರಿ ಹೇಳ್ತಾರೆ, ಒಮ್ಮೆ ಹೇಳ್ತಾರೆ ಇದು ಅಗ್ರಿಕಲ್ಚರ್ ಅಂತ ಹೇಳ್ತಾರೆ. ಎಲ್ಲ ಸಬ್ಸಿಡಿಯನ್ನು ತೆಕ್ಕೊಂಡು ಇವರು ಮಾಡಿದ್ದಾರೆ. ದಯವಿಟ್ಟು ಇದನ್ನು ತಕ್ಷಣ ಬಂದ್ ಮಾಡಬೇಕು. ಯಾವುದೇ ರೀತಿಯಲ್ಲಿ ಒಂದು ಚೂರು ಇನ್ನು ವಾಸನೆ ಬಂದರೆ ಬರ್ತಲೇ ಇದೆ. ಈಗ 19 ತಾರೀಕಿಗೆ ವರದಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಾವು ಹೇಳೋದು 19 ತಾರೀಕಿಗೆ ನಂತರ ಒಂದು ದಿವಸ ಬಂದರು, ವಾಸನೆ ಬಂದರು, ಆ ನಂತರ ನಾವು ಯಾವ DC ಯ ಮಾತಿಗೂ ಮತ್ತೊಬ್ಬರ ಮಾತಿಗೂ ನಾವು ಬೆಲೆ ಕೊಡುವುದಿಲ್ಲ. ನಾವು ಅದನ್ನು ಜನರು ಅದನ್ನು ಬಂದ್ ಮಾಡಿಯೇ ಮಾಡುದು. ಮಶ್ರೂಮೇ ಬೇಡ ನಮಗೆ. ಅದು ಮಾಡುವುದನ್ನು ನೋಡಿದೆ ನನಗೆ ಆಗ್ತದೆ ಮನುಷ್ಯರ ಗೊಬ್ಬರ ಸಹ ಹಾಕಿ ಮಾಡ್ತಾರೆ ಅಂತ. ಸತ್ಯ ನಾನು ಹೇಳ್ತೇನೆ, ಅಷ್ಟು ವಾಸನೆ ಉಂಟು. ಯಾರಾದರೂ ಅದನ್ನು ಇನ್ನು ಯಾರು ತಿನ್ನಲಿಕ್ಕಿಲ್ಲ. ನಾವು ಕಣ್ಣಾರೆ ಕಂಡು. ಮತ್ತು ನಮಗೆ ಹೇಳಿದ್ದಾರೆ 2, 3, 4 ಕಡೆ ಮಾನಿಟರ್ ಆಗ್ತೇವೆ. ಆ ಮಾನಿಟರಲ್ಲಿ ನೀವು ನೋಡಿ, ಆ ಮಾನಿಟರಲ್ಲಿ ಒಂದು ವೇಳೆ ಒಳಗೆ ಮತ್ತು ಹೊರಗೆ ಎಷ್ಟೆಷ್ಟು % ಸ್ಮೆಲ್ ಇರ್ತದೆ ಅಂತ ಗೊತ್ತಾಗ್ತದೆ. ಒಳಗೆ ಇದ್ದ ಸ್ಮೆಲ್ 1% ಹೊರಗಿದ್ದರೂ ನಾವು ಅದನ್ನು ಬಂದ್ ಮಾಡಲಿಕ್ಕೆ ಆದೇಶ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ನಮ್ಮನ್ನು ಯಾರನ್ನು ಅವ್ರು ಕರ್ಕೊಂಡು ಹೋಗಲಿಲ್ಲ. ನಮ್ಮ ಹತ್ರ ಯಾರ ಹತ್ರವೂ ಅದರ ವಿಷಯವನ್ನು ಮಾತಾಡಲೂ ಇಲ್ಲ. ಈಗ ಪ್ರತಿದಿನ ಬಂದು ನಾವು ಇದು 19 ದಿವಸ ಸಹ ನಾವು ಬಂದು ಹೆಲ್ತ್ ಇವರನ್ನು ಕಳಿಸಿ ನಾವು ಅದರ ಬಗ್ಗೆ ಮಾಹಿತಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಬರಲೇ ಇಲ್ಲ. ಅದು ಯಾವಾಗ ಅವರು ಬಂದ್ ಮಾಡ್ತಾರೆ, ಆ ಬಂದ್ ಮಾಡುವ ದಿವಸ ಹೆಲ್ತಿನವರು, ಕಾರ್ಪೊರೇಷನ್ನವರು ಮತ್ತೊಬ್ಬರು ಬರ್ತಾರೆ. ಕೇರಳದ ಆಸ್ಪತ್ರೆಯ ವಿಷಕಾರಿ ದಕ್ಕುನ ವಸ್ತುಲಿನ ಕರ್ನಾಟಕ ಗಡಿ ಪ್ರದೇಶೋಡಿ ಕಾಣತದು ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ ತಾಲೂಕು ದೊರಿಪುಣೆಕ ಮುಲ್ತ ಜನಕ್ಲು ಭಾರಿ ಏವ್ರ ತೋಜಾದೇರು. ಕೇರಳದ ಆಸ್ಪತ್ರೆಯ ವಿಷಕಾರಿ ದಕ್ಕುನ ವಸ್ತುಲಿನ ಕರ್ನಾಟಕ ಗಡಿ ಪ್ರದೇಶೋಡಿ ಕಾಣತದು ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ ತಾಲೂಕು ದೊರಿಪುಣೆಕ ಮುಲ್ತ ಜನಕ್ಲು ಭಾರಿ ಏವ್ರ ತೋಜಾದೇರು. ಬಂಟ್ವಾಳ ತಾಲೂಕು ಕುದ್ದುಪದವದ ಗೋಪಾಲ ಪಾಟಾಲಿ ಪನ್ಪಲ ಜನತ ಮಿತ್ತು ಗ್ರಾಮದಕ್ಲು ಈ ದೂರು ಪಾಡ್ದೇತದ ಆರಣ ಸಾಯಡು ಒಂದು ನಡಪುಣು ಒಂದು ದೂರದೇರು. ಕೇರಳದು ದ್ರವ ತ್ಯಾಜ್ಯಲಿನ ಕನಪುನ ಟ್ಯಾಂಕರ್ನ ರೆಡ್ ಹ್ಯಾಂಡ್ ಆದ ಪತ್ತದು ಪೊಲೀಸರಿಗೆ ಒಪ್ಪ್ಯಾದೇರು. ಆಂಡ ಈ ಕಾರ್ಯನು ದುಂಬರಿತನ ಗೋಪಾಲ ಪಾಟಲಿ ಇತ್ತೆ ದ್ರವ ತ್ಯಾಜ್ಯನು ಅರಣ ತೋಟೋಲೆಗೆ ಬುಡುಪುನೆತ ಒಟ್ಟುಗು ಕೈತಲ್ಡೆ ಪರಿಪುನ ಎಲ್ಲಿಯ ತೋಡುಗುಲ ಬುಡೊಂದುಲ್ಲಿருந்து ಗ್ರಾಮದಕ್ಲು ದೂರದೇರು. ದಕ್ಕುನ ವಸ್ತುಲಿನ ಸಾರ್ವಜನಿಕವಾದ ಕೇರಳಡು ದಕ್ಕುನೆಕ್ಕೆ ನಿಷೇಧ ಪಾಡ್ನಿಡ್ದವರ ಕರ್ನಾಟಕ ರಾಜ್ಯದ ಗಡಿ ಜಾಗಿಲೆಡು ದೊರಿಪುಣಿನ ಇತ್ತೆ ಹೆಚ್ಚಾವೊಂದುಂಡು. ಗಡಿ ಭಾಗೋಡು ಕೇರಳಡು ಕನಪುನ ಕೋರಿದ ಬೊಕ್ಕ ಆಸ್ಪತ್ರೆದ ದಕ್ಕುನ ವಸ್ತುಲಿನ ಒಟ್ರಾಸಿ ಓಲೋಲು ದಕ್ಕುನ ನಿಚ್ಚಲ ನಡತೊಂದಿತ್ತದು. ಗ್ರಾಮದ ಜನಕ್ಲು ಐನ ತಡೆತದು ಪ್ರತಿಭಟನೆ ಮಲ್ತದೇರು. ಖುದ್ದು ಪದವಡು ಟಾಯ್ಲೆಟ್ದ ತ್ಯಾಜ್ಯ ದೊರಿಪುನ ಜನ ಒಂಜಿ ಟ್ಯಾಂಕರ್ಗೆ 10,000 ರೂಪಾಯಿ ದೆತೊನುವೇರೆಂದು ದೂರು ಉಂಡು. ರಾಸಾಯನಿಕ ಬೆರಕೆದ ವಸ್ತುಲೆಡ್ದು ಗ್ರಾಮದಕ್ಲಿಗೆ ಕಿರ್ಮುರಂಚಿನ ಲಕ್ಷಣ ತೋಜಿದು ಬೈದಂಡು. ಈ ಬಗ್ಗೆ ಸಂಬಂಧಪಟ್ಟ ನಕ್ಲಿಗೆ ದೂರು ಕೊಡ್ದಿತ್ತದು ಕಾನೂನು ಕ್ರಮ ದೆತನೋಡು ಒಂದು ಖುದ್ದು ಪದವದ RK ಬಾಲಕೃಷ್ಣ ಒತ್ತಾಯ ಮಲ್ತದೇರು. ಸಮಸ್ಯೆ ಏನಂದರೆ ನಮಗೆ ಇಲ್ಲಿ ಕೇರಳದಿಂದ ಕೆಮಿಕಲ್ ಮಿಶ್ರಿತ ಅದು ಹಾಸ್ಪಿಟಲ್ದ ನೀರನ್ನು ಬಂದು ಅಮೈ ಚೆಲ್ಲಡ್ಕ ರೋಡಿಗೆ ಬಿಡೋದು. ಬಿಟ್ಟಂಥ ವ್ಯಕ್ತಿ ಗೋಪಾಲ ಪಟಾಳಿ. ಅದು ನನ್ನ ಬಾವಿಗೆ ಕೂಡ ಆ ನೀರು ಬಂದಿದೆ. ಅದು ಕಲುಷಿತ ಆಗಿದೆ, ಅದನ್ನು ಕುಡಿಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟ್ರು.
ಮತ್ತು ಲ್ಯಾಬ್ ಟೆಸ್ಟ್ ಆಗಿ ಟೆಸ್ಟ್ ರಿಪೋರ್ಟ್ ನನಗೆ ಸಿಕ್ಕಿದೆ. ಈಗ ಊರಿನವರು ಕೂಡ ನನಗೆ ಫೋನ್ ಮಾಡ್ತಾ ಹೇಳಿದರು, ಇದೆಂಥದ್ದು ನಿಮ್ಮ ತೋಡಿನಲ್ಲಿ ಬರುವುದು ಈ ರೀತಿ ಕಲುಷಿತ ನೀರು, ಯಾವುದು ನೀರೆಲ್ಲ ಕಪ್ಪಾಗಿದೆ ಅಂದೆ. ಕೆಲವು ಜನ ಫೋನ್ ಮಾಡಿ ಹೇಳಿದರು, ನನಗೇನಂತಲೂ ಗೊತ್ತಾಗಿಲ್ಲ. ಮತ್ತು ರೆಡ್ ರೈಡಾಗಿ ಹಿಡಿದ ನಂತರ ನಮ್ಗೆ ಗೊತ್ತಾಯಿತು ಏನು ವಿಷಯ ಅಂತೇಳಿ. ಈಗ ಟ್ಯಾಂಕರ್ನ ಹಿಡ್ಕೊಂಡು ಪೊಲೀಸಿನವರು ಮತ್ತು ಪಂಚಾಯತ್ PDO ಎಲ್ಲ ಬಂದು ಅವರು ಗಾಡಿಯನ್ನು ಹಿಡ್ಕೊಂಡು ಹೋಗಿದ್ದಾರೆ. ಈಗ PDO ಅವರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ, ನಾನು ಕೂಡ ಕಂಪ್ಲೇಂಟ್ ಮಾಡಿದ್ದೇನೆ. ನನ್ನ ಬಾವಿಗೆ ತೊಂದರೆ ಆದ ಕಾರಣ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಇಡೀ ಊರಿಗೆ ಸಮಸ್ಯೆ ಬಂದಿದೆ. ಊರಿನವರ ನನಗೆ ಫೋನ್ ಮಾಡಿ ಕೇಳಿದ್ರು, ನಿಮ್ಮ ತೋಡಲ್ಲಿ ಎಂತ ಬರುವುದು ಅಂತ. ಅದಲ್ಲದೆ ಈ ಇರುವೆ ಒಂದು ಈ ಬಿಟ್ಟ ತಕ್ಷಣ ನಮ್ಗೆ ಗೊತ್ತಾಗಿಲ್ಲ. ಇರುವೆ ಎಲ್ಲ ನಮ್ಮ ಮನೆಯಲ್ಲಿ, ನನ್ನದು ಕುದ್ದುಪದವು, ನಮ್ಮ ಎಣ್ಣೆ ಮಿಲ್ಲಲ್ಲಿ ಕೂಡ ಫುಲ್ ಇದು ಇರುವೆ. ಇಲ್ಲಿ ಪಕ್ಕದಲ್ಲಿ ನನ್ನ ಬಾವೊಂದು ಮನೆ ಉಂಟು, ಅಲ್ಲಿ ಕೂಡ ಇರುವೆ. ಯಾರಿಗೂ ಇದು ವಿಷಯ ಗೊತ್ತಾಗಿಲ್ಲ. ಬಂಟ್ವಾಳ ಬಿಜೆಪಿ ದನ್ನಿಲೆಟ್ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ಕೊಡು ಬೀಸಿರುಡು ತಿರಂಗ ಯಾತ್ರೆ ಕಾರ್ಯಕ್ರಮ ನಡಪಾದಿದ್ದೇರು. ಬಂಟ್ವಾಳ ಬಿಜೆಪಿ ದನ್ನಿಲೆಟ್ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ಕೊಡು ಬೀಸಿರುಡು ನಡಪಾಯಿನ ತಿರಂಗ ಯಾತ್ರೆ ಕಾರ್ಯಕ್ರಮಟು ಲೋಕಸಭಾ ಸದಸ್ಯರು ಬೊಕ್ಕ ರಾಜ್ಯ ಬಿಜೆಪಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಕ್ರಾಂತಿಕಾರಕ ಅಹಿಂಸಾತ್ಮಕ ರಡ್ಡು ಚಳುವಳಿಲ ದೇಶದ ಸ್ವಾತಂತ್ರ್ಯಕ್ಕೂ ಕಾರಣ ಆದಿತ್ತು. ಉಕ್ರೇನ್ ರಾಷ್ಟ್ರದ ಕೊಳಲದ ಕಾಲೋಡ್ಲ ಅವಳು ಭಾರತದ ರಾಷ್ಟ್ರ ಬಾವುಟ ತೂನಗ ಸೈನಿಕರು ಸೆಲ್ಯೂಟ್ ಕೋರ್ನವು ದೇಶದ ಮರ್ಯಾದೆದ ಗುರುತು ಆದಿತ್ತು. ಪ್ರಧಾನಿ ನರೇಂದ್ರ ಮೋದಿಯನ್ನ ಎಡ್ಡೆ ಆಡಳಿತ ರೀತಿಗೆ ಸಾಕ್ಷಿ ಆದನ್ನು ಪಂಡೇರು. ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ್ ಪಾತಿರ್ದು ಲೋಕದ ಪಣವಕತಿಟ್ಟು ಇತ್ಯ 5ನೇ ಸ್ಥಾನಡುಪುನ ಭಾರತ ದುಂಬಗ್ 3ನೇ ಸ್ಥಾನಗೂ ಬರಿಯರೆ ಉಂಡು ಪ್ರಧಾನಿ ಮೋದಿ ಅಮೆರಿಕ ತಿರುಗಾಟದ ಪೊರ್ತುಡು ವಿಶ್ವಾಸ ತೋಜಾದೇರು. 2047ನೇ ಸ್ವಾತಂತ್ರ್ಯ ದಿನಾಚರಣೆದ ಶತಮಾನದ ಪೊರ್ತುಡು ಲೋಕೊಡೆ ನಮ್ರ ಒಂಜಿ ದೇಶ ಆಯರೆ ಪ್ರತಿಯೊರಿ ಭಾರತದಕ್ಲಿನ ಕೊಡುಗೆ ಅಗತ್ಯ ಅನ್ನು ಪಂಡೇರು. ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಬೆದ್ರ ಪಾತಿರ್ದು ಭಾರತದ ಸಂಸ್ಕೃತಿ ಪರಂಪರೆಯನ್ನು ಲೋಕನೇ ಒತ್ತೊನ್ನ ರೀತಿಯಲ್ಲಿ ಪ್ರಧಾನಮಂತ್ರಿ ದೇಶನು ಬುಲೆಪಾದೇರು. ಅರೆನ ಇರುವ ಗಂಟೆದ ಸ್ವಾರ್ಥದಾಂತಿನ ದೇಶ ಸೇವೆನೇ ನಂಕ್ ಮಾತ ಉಮೇದು ಎಂದು ಪಂಡೇರು. ಬಂಟ್ವಾಳ ಬಿಜೆಪಿ ಗುರುಕಾರ್ಯರು ದೇವಪ್ಪ ಪೂಜಾರಿ ಗುರುಕಾರ್ಯ ವಹಿಸಿದ್ದೇರು. ದುಂಬುದ ಶಾಸಕರು ಪದ್ಮನಾಭ ಕೊಟ್ಟಾರಿ, ಜಿಲ್ಲಾ ಬಿಜೆಪಿ ಒತ್ತು ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ, ಪ್ರಧಾನ ಕಾರ್ಯಂತರ ರಾಮದಾಸ್ ಬಂಟ್ವಾಳ, ಜಿಲ್ಲಾ ಮಾಧ್ಯಮ ಮುಖ್ಯಸ್ಥರು ಸಂದೇಶ್ ಶೆಟ್ಟಿ, ಬೂಡ ದುಂಬುದ ಗುರುಕಾರ್ಯರು ದೇವದಾಸ್ ಶೆಟ್ಟಿ, ಯುವ ಮೋರ್ಚಾ ಗುರುಕಾರ್ಯರು ಕಿಶೋರ್ ಪಲ್ಲಿಪಾಡಿ ಪಾಲ್ದೆ ತೊಂಡೇರು. ತಿರಂಗದ ಮುಖಾಂತರ ತಾಯಿ ಭಾರತೀಯ ಆರಾಧನೆಯನ್ನು ಮಾಡಬೇಕು, ರಾಷ್ಟ್ರಭಕ್ತಿಯ ಉದ್ದೀಪನ ಆಗಬೇಕು. ಅದಕ್ಕೋಸ್ಕರ ಘರ್ ಘರ್ ತಿರಂಗ ಮತ್ತು ತಿರಂಗ ಯಾತ್ರೆಯನ್ನು ಮಾಡಬೇಕು ಅನ್ನತಕ್ಕಂಥ ಸಂಕಲ್ಪದ ಆಧಾರದಲ್ಲಿ ಈ ದಿನ ಬಂಟ್ವಾಳದಲ್ಲಿ ತಿರಂಗ ಯಾತ್ರೆಯ ಭಾರತೀಯ ಇವತ್ತು ಪ್ರತಿಯೊಬ್ಬ ಯುವಕನ ಹೃದಯದಲ್ಲಿ ರಾಷ್ಟ್ರಭಕ್ತಿ ಜಾಗೃತಿ ಆಗ್ತದೆ. ಹಾಗಾಗಿ ಹೇಳಿದ ತಿರಂಗ ಅದು ನಮ್ಮ ಪವಿತ್ರವಾಗಿರ್ತಕ್ಕಂಥ ಧ್ವಜ. ಹಾಗಾಗಿ ಅದಕ್ಕೆ ಧ್ವಜಕ್ಕೆ ಗೌರವ ಕೊಡೋದ್ರ ಮುಖಾಂತರ ರಾಷ್ಟ್ರಭಕ್ತಿಯ ಉದ್ದೀಪನ ಮಾಡತಕ್ಕಂಥ ಸಂಕಲ್ಪಕ್ಕೆ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ನನಗೆ ಅನಿಸಿದೆ, ನಾನು ಬಂಟ್ವಾಳದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಯಶಸ್ವಿಯಾಗಿ ಇವತ್ತು ತಿರಂಗ ಯಾತ್ರೆಯನ್ನು ಮಾಡಿದಿರಿ. ಇದರ ಮುಖಾಂತರ ನಮ್ಮ ರಾಷ್ಟ್ರದ ಅಭಿವೃದ್ಧಿಯ ಒಡಿಪುಡು ಗುಂಡಿಕಡಲು ಮೀನು ಪತ್ತುನ ಕೆಲಸ ಶುರುವಾದ ಭಾರಿ ಮೀನು ಬತ್ತೊಂದುಂಡು. ಮೀನು ಪತ್ತನಕ್ಲು ಬೀಜುನ ಬಲೆಕ್ ಬೊಂಡಾಸ್ ಮೀನುಲು ದಿಂಜ ಬೋರು ನಿಂತಿದೆ. ಒಂದು ಮೀನುಗಾರರಿಗೆಡ್ಡೆ ಲಾಭ ಮಲ್ತು ಕೊರ್ತುಂಡು. ಒಡಿಪುಡು ಗುಂಡಿಕಡಲು ಮೀನು ಪತ್ತುನ ಕೆಲಸ ಶುರುವಾದ ಭಾರಿ ಮೀನು ಬತ್ತೊಂದುಂಡು. ಮೀನು ಪತ್ತನಕ್ಲು ಬೀಜುನ ಬಲೆಕ್ ಬೊಂಡಾಸ್ ಮೀನುಲು ದಿಂಜ ಬೋರು ನಿಂತಿದೆ. ಒಂದು ಮೀನುಗಾರರಿಗೆಡ್ಡೆ ಲಾಭ ಮಲ್ತು ಕೊರ್ತುಂಡು. ಗುಂಡಿಕಡಲು ಮೀನು ಪತ್ತಿರ ಪೋಯಿನ ಯಂತ್ರ ಓಡುಲು ಆಕ್ಟೋಪಸ್ ಜಾತಿದ ಬೊಂಡಾಸ್ ಕನೊಂದುಲ್ಲ. ಮಲ್ಪೆ ಬಂದರದ ಏಲಂ ಕೇಂದ್ರಡು ಬೊಂಡಾಸ್ದ ರಾಶಿಯೇ ತೋಜೊಂದುಂಡು. ಕರೆನ ಸರ್ತಿ ಒಂದೇ ರೀತಿ ಬಂಗುಡೆ ಮೀನು ತಿಕ್ಕೊಂದಿತ್ತಂಡು. ಈ ಸರ್ತಿ ಬೊಂಡಾಸ್ ಮೀನು ಭಾರಿ ಬೈತಂಡು. ಬೊಂಡಾಸ್ ಮೀನು ಬೇತೆ ಬೇತೆ ಮೀನು ಲೇಡ್ದು ಆಕಾರೋಡು ತುಯ್ಯರೆ ಎತ್ವಾಸಿ ಇತ್ತದು ಆಕ್ಟೋಪಸ್ ರೀತಿ ತೋಜುಂಡು. ಸಾಮಾನ್ಯ ದಿನಕ್ಕೆಡು ಬೊಂಡಾಸ್ ಕಿಲೋಕು 400 ರೂಪಾಯಿ ಇತ್ತಂಡ. ಇತ್ತೆ ಬೊಂಡಾಸ್ ದಿಂಜ ಬತ್ತ ನಡೆದವರ ಎಲ್ಪೊಡ್ದು ಸ್ವಲ್ಪ ರೂಪಾಯಿ ಮಟ್ಟಗು ತಿಕ್ಕೊಂದುಂಡು. ಬೊಂಡಾಸ್ ಮೀನ್ ಆಜಾಂಡ ತಿನ್ಯರೆ ಉನ್ಯರೆ ಭಾರಿ ಸ್ವಾದ ಇತ್ತು ನಡೆದವರ ಜನಕ್ಕಳು ರುಚಿ ಬತ್ತದೆ.
ಈಗ ಬೋಟ್ ಪಡ್ಡೆ ಹೋಗಲಿಕ್ಕೆ ಶುರುವಾಗಿ ಸಾಧಾರಣ ಆಗಸ್ಟ್ 7 ತಾರೀಕಿಗೆ ಹೋಗಿದೆ. ಆಗಸ್ಟ್ 7 ತಾರೀಕಿಗೆ ಅಂದರೆ ಇಲ್ಲಿ ನಮಗೆ ಐಸಿನ ವ್ಯವಸ್ಥೆ ಇಲ್ಲ, ಮತ್ತು ಮೀನಿನ ದರ ಎಂಥ 400 ರೂಪಾಯಿ ಇದ್ದದ್ದು ಈಗ ಸಾಧಾರಣ ಒಂದು 100 ರೂಪಾಯಿವರೆಗೆ ಬಂದಿದೆ ಬಂಡಸ. ಮತ್ತು ಬಂಗಡೆ ಮೀನಿಗೆ ರೇಟ್ ಇಲ್ಲ, 50 ರೂಪಾಯಿ ಬಂಗಡೆ ಮೀನು, ಮುಂಚೆ ಎಲ್ಲ 150 ರೂಪಾಯಿಗೆ ಹೋಗ್ತಿತ್ತು. ಹಾಗೆ ಮೀನು ಕೇಳುವಾಗ ಐಸ್ ಇಲ್ಲ ಅಂತ ಹೇಳ್ತಾರೆ ವ್ಯಾಪಾರಸ್ಥರು, ಮತ್ತು ಎಕ್ಸ್ಪೋರ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇದನ್ನು ಬಂಡಸ್ ಅಂದರೆ ಇದು ಸ್ವಲ್ಪ ಸಣ್ಣ ಸೈಜ್ ಎಲ್ಲ ಬಂದಿದೆ. ಮತ್ತು 3 ಐಟಮ್ ಮಾಡ್ತಾರೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತೇಳಿ. ಅದು ಫಸ್ಟ್ ಗ್ರೇಡ್ಗೆ ಮುಂಚೆ ಹೋದ ಸೀಸನ್ನಲ್ಲಿ ನಮಗೆ ಒಂದು 450 ರುಪೀಸ್ ಸಿಗ್ತದೆ 1 kgಗೆ. ಈಗ ಸೆಕೆಂಡಿಗೆ ಒಂದು 250, ಮತ್ತು ಥರ್ಡಿಗೆ 100 ರೂಪಾಯಿ. ಈಗ ಬಂದದ್ದು ನಾವು ಕೇವಲ 90 ರೂಪಾಯಿಗೆ ಕೊಡ್ತಿದ್ದೇವೆ ಫಸ್ಟ್ ಸೆಕೆಂಡ್. ಥರ್ಡ್ ಅಂದರೆ ಮತ್ತೆ ಫಿಶ್ ಮೀಲ್ಗೆ ಹಾಕ್ತಿದ್ದೇವೆ ಒಂದು 7 ರೂಪಾಯಿ 8 ರೂಪಾಯಿಗೆ. ಈ ಸಲ ಅಂದರೆ ಅದು ಮೀನು ಬಂದಾಗೆ ಒಂದು ಈ ಸಲದ ವಾತಾವರಣ ಹಾಗೆ ಉಂಟು. ಜಾತ್ರೆಡು ಬೇರೆಗೂ ಉಪದ್ರ ಕೊರಪುನ ದುಂಬರಿಂಡ ರಡ್ಡು ಜಿಲ್ಲೆಲೆಡು ಜಾತ್ರೆ ಬೇರೆದಕ್ಲು ಬೇತೆ ಬೇತೆ ಸಂಘಟನೆಲಿನ ಸಾಕಾರದೆ ತಂದು ಪೊರಂಬಾಟ ನಡಪಾವೇರೆಂದು ದಕ್ಷಿಣ ಕನ್ನಡ ಜಿಲ್ಲಾ ಬೊಕ್ಕ ಒಡಿಪು ಜಿಲ್ಲಾ ಜಾತ್ರೆ ಬೇರೆದಕ್ಲಿನ ಸಮನ್ವಯ ಸಮಿತಿ ನಾಯಕರು ಜಾಗೃತೆ ಪಂತೇರು. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲಾ ಜಾತ್ರೆ ಬೇರೆದಕ್ಲಿನ ಸಮನ್ವಯ ಸಮಿತಿ ಕುಡ್ಲದ ನಿಲೆಟ್ಟು ಕುಡ್ಲಡು ಸುದ್ದಿಕೂಟ ನಡಪಾದು ಸಮಿತಿದ ನಾಯಕರು ಪಾತಿರದು ರಡ್ಡು ಜಿಲ್ಲೆಲಿನ ಸರ್ವಧರ್ಮ ಕ್ಷೇತ್ರೊಳಿನ ಜಾತ್ರೆ ಆಯನ ಉತ್ಸವ ಉರೂಸ್ ಸಾಂತ್ ಮರಿಯ ಇಂಚಿತ್ತಿ ಧಾರ್ಮಿಕ ಕಾರ್ಯಕ್ರಮದ ಪೊರ್ತುಡು ಸಂತೆ ಬೇರ ಮಲ್ಪುನ ಬೇರೆದಕ್ಲಿನ ನಡುಟು ಕೋಮು ಪಗೆ ಪರಡೆರೆ ಬೇತೆ ಧರ್ಮದಕ್ಲಿಗೆ ಬೇರೋಗು ಅವಕಾಶ ಇಜ್ಜಿ ಪನ್ಪುನ ಬ್ಯಾನರ್ಲೇನು ಪಾಡ್ದು ಕೋಮು ಸಂಘರ್ಷ ಸೃಷ್ಟಿ ಮಲ್ಪನ ಕೀಳು ಮಟ್ಟದ ರಾಜಕಾರಣ ರಡ್ಡು ಜಿಲ್ಲೆಲೆಡು ನಡತೊಂದುಂಡು. ಒಂದೆಡ್ದಾದ ಕರಿನ 30-40 ವರ್ಷಲೆಡ್ದು ಜಾತ್ರೆ ಉತ್ಸವ ಉರೂಸುಲೆಡು ಸಂತೆ ಬೇರ ಮಲ್ತೊಂದು ಬದುಕು ಕಟ್ಟೊಂತನ ಸಾರಗಟ್ಲೆ ಕುಟುಂಬಲಿನ ಬದುಕಿಗೆ ಭದ್ರತೆ ಇಜ್ಜಂದನೇನು ಎದುರುತಾ ಒಂದುಂಡು ಪಂಡೇರು. ಬೇರೆಗೂ ಉಪದ್ರ ಕೊರ್ಪುನ ದುಂಬರಿಂಡ ರಡ್ಡು ಜಿಲ್ಲೆಲೆಡು ಜಾತ್ರೆ ಬೇರೆದಕ್ಲು ಬೇತೆ ಬೇತೆ ಸಂಘಟನೆಲಿನ ಸಾಕಾರದೆ ತಂದು ಪೊರಂಬಾಟ ನಡಪಾವೇರೆಂದು ಸಮಿತಿ ನಾಯಕರು ಜಾಗೃತೆ ಪಂಡೇರು. ದಕ್ಷಿಣ ಕನ್ನಡ ಒಡಿಪು ಜಿಲ್ಲಾ ಜಾತ್ರೆ ಬೇರೆದಕ್ಲಿನ ಸಮನ್ವಯ ಸಮಿತಿದ ಮರ್ಯಾದಿ ಗುರುಕಾರ್ಯರು ಸುನಿಲ್ ಕುಮಾರ್ ಬಜಾಲ್, ಬಿಕೆ ಇಮ್ತಿಯಾಸ್ ಬೊಕ್ಕ ಪಾಕಜನ ನಾಯಕರು ಸುದ್ದಿಕೂಟುಡಿದ್ದೇರು. ಇವರು ಬ್ಯಾನರ್ ಹಾಕ್ಕೊಂಡು ಅನ್ಯ ಮತಿಯವರು ಬರಬಾರ್ದು, ಇನ್ನೊಬ್ಬರು ಬರಬಾರ್ದು ಅಂತ ಹೇಳಿ ಇವರು ಯಾರು? ಅವರು ರಸ್ತೆ ಪಕ್ಕದಲ್ಲಿ ಹೊಟ್ಟೆಪಾಡಿಗಾಗಿ ವ್ಯಾಪಾರ ಮಾಡ್ತಾರೆ. ಅವರು ಕೂಡ ಹಿಂದೂ ಧರ್ಮದ ಜಾತ್ರೆಗಳಲ್ಲಿ ಅನುಭವಿಸ್ತಾರಲ್ಲ, ಖುಷಿಯನ್ನು ಅನುಭವಿಸೋದು ಖುಷಿ ಅಲ್ಲ ನಮಗೆ, ಸೌಹಾರ್ದದ ಮತ್ತೇನು? ಇಂಥ ಸಂದರ್ಭದಲ್ಲಿ ಸರ್ಕಾರ ಕಠಿಣ ಕ್ರಮಗಳು ಕೈಗೊಳ್ಳಬೇಕು. ಪೊಲೀಸ್ ಇಲಾಖೆಯೂ ಕೂಡ ಮಧ್ಯಪ್ರವೇಶ ಮಾಡಬೇಕು. ಇಂಥ ಕಿಡಿಗೇಡಿ ಕೃತ್ಯ ಯಾರೆಲ್ಲ ಮಾಡ್ತಾರೆ ಕಠಿಣ ಕ್ರಮ ಕೈಗೊಳ್ಳಬೇಕಷ್ಟೇ. ನಾವು ಅದನ್ನೇ ಹೇಳ್ತಾ ಇದ್ದೇವೆ. ಇಷ್ಟರವರೆಗೆ ಏನಾಗಿದೆ, ಇಮ್ತಿಯಾಜ್ ಹೇಳಿದಾಗೆ 40-50 ವರ್ಷಗಳ ಇಲ್ಲಿ ಭಾರಿ ದೀರ್ಘ ಒಂದು ಚರಿತ್ರೆ ಇದೆ ನಮ್ಮ ಜಿಲ್ಲೆ ಒಳಗಡೆ. ಇಲ್ಲಿ ಏನಂದರೆ ಯಾವ ಧರ್ಮದ ಜಾತ್ರೆನ ಬರಲಿ ಎಲ್ಲರೂ ಖುಷಿ ಪಡ್ತಾರೆ. ಇಲ್ಲಿ ಅಂಥ ಸೌಹಾರ್ದ ಕೇಂದ್ರ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ತುಂಬ ಇದೆ, ಎಲ್ಲರೂ ಖುಷಿ ಪಡ್ತಕ್ಕಂಥದ್ದು. ಆದರೆ ಇವತ್ತು ಏನಾಗಿದೆ, ಇವತ್ತು ಅವರು ಅಷ್ಟು ಕಷ್ಟಪಟ್ಟು ಅವರ ವಸ್ತುಗಳನ್ನು ಕೊಂಡೋಗಿ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಅವ್ರಿಗೆ ಎಷ್ಟು ನೋವಿದೆ. ಅನೌನ್ಸ್ಮೆಂಟ್ ಆದರೆ ಮತ್ತೆ ಹೋಗೋದಿಲ್ಲ ಪಾಪ. ಅವರು ಹೋಗದೇ ಇದ್ದರೆ ಆ ಜಾತ್ರೆ ವ್ಯಾಪಾರಸ್ಥರ ಬದುಕಿ ಹೇಗಿದೆ? ಆ ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು, ಅವನು ಸಾಲ ಮಾಡಿದಂಥ ವಾಪಸ್ ಕೊಡಬೇಕು, ಲೋನ್ ತೆಗೆದನ್ನು ಕಟ್ಟಬೇಕು, ಇವೆಲ್ಲವುಗಳಿದೆ. ಇಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಹೇಳಿದ್ರು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಸರ್ಕಾರ ಏನು ಆ ರೀತಿಯ ಒಂದು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕಂತ ನಾವು ಈ ಮೂಲಕ ಸಂಘಟನೆ ಹೋರಾಟದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಏನು ಬೀದಿ ವ್ಯಾಪಾರಸ್ಥರ ಹೋರಾಟ ಏನಿದೆ ಅದೇ ರೀತಿಯಲ್ಲಿ ನಾವು ಜಾತ್ರಾ ವ್ಯಾಪಾರಸ್ಥರನ್ನು ಎಲ್ಲರನ್ನ, ಅದರಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರನ್ನ ಭೇದ ಭಾವ ಏನಿದೆ ಎಲ್ಲರೂ ಕೂಡ ಈ ಜಾತ್ರಾ ನಮ್ಮ ಸಮನ್ವಯ ಸಮಿತಿಯ ಸದಸ್ಯರಾಗಿದ್ದಾರೆ. ಎಲ್ಲರನ್ನ ಕೂಡ ಒಗ್ಗೂಡಿಸಿ ನಾವು ಒಂದು 2 ಜಿಲ್ಲೆಗಳಲ್ಲಿ ಒಂದು ಬೃಹತ್ತಾದಂತಹ ಪ್ರತಿಭಟನೆಯನ್ನ ಮಾಡ್ತೀವಿ. ಸರ್ಕಾರಕ್ಕೆ ನಾವು ಒಂದು ಒತ್ತಾಯವನ್ನು ಮಾಡ್ತೀವಿ. ಸರ್ಕಾರ ಇವತ್ತು ಬದಲಾಗಿದೆ ಅನ್ನೋ ಯಾಕೆ ಆಗಿದೆ ಅಂತ ಹೇಳಿದ್ರೆ, ಈ ರೀತಿಯ ಪುಂಡಾಟಿಕೆಗಳು ಕಿಡಿಗೇಡಿತನ ಮಾಡತಕ್ಕಂಥದ್ದು ಮತ್ತು ಕೋಮು ಧ್ರುವೀಕರಣ ಮಾಡಿ ಕೋಮು ಸಂಘರ್ಷವನ್ನು ಹುಟ್ಟುಹಾಕಿ 2 ಧರ್ಮಗಳಲ್ಲಿ ಅಪನಂಬಿಕೆಯನ್ನ ಉಂಟು ಮಾಡತಕ್ಕಂಥ ಏನು ಕ್ರಿಯೆ ನಡೀತಾ ಇತ್ತು, ಅದರ ವಿರುದ್ಧವಾಗಿ ಇವತ್ತು ಸರ್ಕಾರ ಬಂದಿದೆ. ಅದರ ವಿರುದ್ಧ ಜನ ಮತ ಚಲಾಯಿಸಿ ಸರ್ಕಾರ ಬಂದಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಫಲಿತಾಂಶ ಬೇರೆ ಇರಬಹುದು, ಆದರೆ ಇಡೀ ರಾಜ್ಯದಲ್ಲಿ
ಇವತ್ತು ಒಂದು ಜಾತ್ಯತೀತ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ ಸರ್ಕಾರ ಬರಬೇಕೆನ್ನೋ ಕಾರಣಕ್ಕಾಗಿ ಬಂದಿದೆ. ಹಾಗಾಗಿ ಸರ್ಕಾರಕ್ಕೆ ಜವಾಬ್ದಾರಿ ಇದೆ. 2 ಜಿಲ್ಲೆಗಳಲ್ಲಿ ನೀವು ನಮ್ಮ ಗೃಹ ಸಚಿವರಿಗೆ ನಾನು ಕೇಳ್ತಕ್ಕಂಥದ್ದು, 2 ಜಿಲ್ಲೆಗಳಲ್ಲಿ ನೀವೇನು ಸರ್ಕಾರ ಬಂದ ತಕ್ಷಣ ಕೋಮು ನಿಗ್ರಹ ದಳವನ್ನು ಮಾಡಿದೆ, ಆಂಟಿ ಕಮ್ಯುನಲ್ ವಿಂಗ್ ಅನ್ನು ಮಾಡಿದೆ. ಪೊಲೀಸರನ್ನೇ ಬಿಡ್ತಾ ಇಲ್ಲ, ಪೊಲೀಸರೇ ಅವರಿಗೆ ಟಾರ್ಗೆಟ್ ಆದರು, ಒಬ್ಬ ಪತ್ರಕರ್ತರೇ ಅವರಿಗೆ ಟಾರ್ಗೆಟ್ ಆಗ್ತಾರೆ. ಅಂದರೆ ಯಾವ ರೀತಿಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನ ಪೊಲೀಸ್ ಇಲಾಖೆಯನ್ನ ನಿಯಂತ್ರಣದಲ್ಲಿ ಸರ್ಕಾರ ನಿಯಂತ್ರಣದಲ್ಲಿದೆ ಅನ್ನುವಂಥ ಪ್ರಶ್ನೆ ಇವತ್ತಿದೆ. ಜಾತ್ರೆ ವ್ಯಾಪಾರಸ್ಥರ ಅವರ ಬದುಕು ಜಾತ್ರೆಯಲ್ಲಿದೆ, ಜಾತ್ರೆಯ ಬೀದಿಗಳಲ್ಲಿರ್ತದೆ. ಹಾಗಾಗಿ ಅವರ ಹಿತರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಸರ್ಕಾರದಿದೆ. ನಿಟ್ಟೆದ ಕೆಎಸ್ ಹೆಗ್ಡೆ ಉದ್ಯಮಾಡಳಿತ ಸಂಸ್ಥೆಯ ಬುಳ್ಳಿ ಪರ್ಬ ಆಗಸ್ಟ್ 20 ದಿವನೊಂದು ನಿಟ್ಟೆ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ ಎಂಎಸ್ ಮೂಡಿತಾಯ ತಿರುಪಾದಿರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ತಾಪಕ ನಿರ್ದೇಶಕರು ಡಾಕ್ಟರ್ ಎಂಎಸ್ ಮೂಡಿತಾಯ ಸುದ್ದಿಕೂಟು ಪಾತಿರದು ನಿಟ್ಟೆದ ಕೆಎಸ್ ಹೆಗ್ಡೆ ಉದ್ಯಮ ಆಡಳಿತ ಸಂಸ್ಥೆಯನ್ನು 1997 ನಿಟ್ಟೆ ಬರವು ಸಂಸ್ಥೆಯ ತಾಪಕರು ಜಸ್ಟಿಸ್ ಕೆಎಸ್ ಹೆಗ್ಡೆ ಪುದರಡು ಎಡ್ಡೆ ಗುಣಮಟ್ಟದ ಬರವನ್ನು ದೇಶದ ಜವನಜವಂದಿರಿ ಕುರಿಯರ ಉದ್ದೇಶದಿ ಒಂದು ತಾಪನೆ ಮಲ್ತದಂಡು. ಸಂಸ್ಥೆದ ಬುಳ್ಳಿ ಪರ್ಬದ ಲೇಸ ಆಗಸ್ಟ್ 20 ನಡಪೆರ ಉಂಡು ಎಂದು ಪಂಡೇರು. ಆನಿಬಯ್ಯ 4 ಗಂಟೆಗೆ ಕೋಜಿಕೋಡ್ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿರ್ದೇಶಕರು ಡಾಕ್ಟರ್ ದೇಬಿಶಿಸ್ ಚಟರ್ಜಿ ವಿಶೇಷ ಉಪನ್ಯಾಸ ಕೊರ್ಪೇರು. ಮಲ್ಲಬಿನ್ನಿರಾದ ಸೆಸ್ಕಾಂದ ದುಂಬುದ ಸಿಇಒ ಅಶೋಕ್ ಪಾಮಿಡ್ಯ, ನಿಟ್ಟೆ ವಿವಿಧ ಜೊತೆ ಕುಲಾಧಿಪತಿ ಡಾಕ್ಟರ್ ಶಾಂತರಾಮ್ ಶೆಟ್ಟಿ, ರಿಜಿಸ್ಟ್ರಾರ್ ಪ್ರೊಫೆಸರ್ ಹರ್ಷ ಹಾಲಹಳ್ಳಿ, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಡಾಕ್ಟರ್ ನಿರಂಜನ್ ಪಾಲ್ದೆತನ್ವೀರು. ನಿಟ್ಟೆ ವಿವಿ ಕುಲಾಧಿಪತಿ ನಿಟ್ಟೆ ವಿನಯ್ ಹೆಗ್ಡೆ ಗುರುಕಾರ್ಮೆ ವಹಿಸುವಿರುವ ನಿರ್ದೇಶಕರು ಗುರುರಾಜ್ ಕಿದಿಯೂರು ಪಂಡೇರು. ಪ್ರೊಫೆಸರ್ ಕಾರ್ತಿಕ್, ಪ್ರೊಫೆಸರ್ ಸುಧೀರ್ ರಾಜ್, ಪ್ರೊಫೆಸರ್ ಸುಧೀರ್ ಸುದ್ದಿಕುಟುಡಿದ್ದೇರು. By the worthy son of late Justice K. Hegde, Sri N.V. Hegde, who is the Chancellor of Nitte University now and also the President of Nitte Education Trust, has been very, very exciting over the years. Ladies and gentlemen, possibly you have covered many of our events, starting from the program at the Town Hall on 4 July 1998 and Justice K. Hegde of Management from 1998 to date, as we celebrate the Silver Jubilee year, has trained nearly 3,000 MBA graduates who are doing us extremely well in industry and academia in India and even abroad. Many of them are occupying very pivotal positions in industry and academia, and they are constantly in touch. And we thought, as we celebrate the Silver Jubilee year of the Institute, now we should start with the Global Alumni Meet, and many other programs are being planned, and this Global Alumni Meet is planned for this Sunday itself on 20th. And on this occasion we thought we will brief you about the various programs that are planned, for the year-long programs that you are planned. ತುಳು ಜನಕ್ಲಿನ 4ನೇ ತಿಂಗಳು ಆಟಿ ಗುರುವಾರದ ಸಂಕ್ರಾಂತಿಗೆ ಅಕ್ಕೇರಿ ಆತಂಡು. ಈ ಸರ್ತಿ ಆಟಿ ತಿಂಗಳು ರಡ್ಡ್ ಅಮಾಸೆ ಬೈದಂಡು. ಬುಧವಾರ ಬೈಂದೂರು ಮರವಂತಿದ ಮಹಾರಾಜ ಸ್ವಾಮಿ ಶ್ರೀ ವರಾಹ ದೇವಸ್ಥಾನಡು ಆಟಿ ಅಮಾಸೆ ಜಾತ್ರೆ ನಡತ್ತಂಡು. ತುಳು ಜನಕ್ಲಿನ 4ನೇ ತಿಂಗಳು ಆಟಿ ಗುರುವಾರದ ಸಂಕ್ರಾಂತಿಗೆ ಅಕ್ಕೇರಿ ಆವನುಂಡು. ಶುಕ್ರವಾರ ಧರ್ಮದ ತಿಂಗಳು ಸೋಣ ಶುರುವಾಪುಂಡು. ಆಟಿ ತಿಂಗೊಲ್ದ ಅಮಾಸೆ ಭಾರಿ ವಿಶೇಷ ದಿನ ಆದಿತ್ತದು. ಪಾಲೆದ ಮರತ ಕಸಾಯ ಪರ್ಪಣ ಬೊಕ್ಕ ಕರಿದು ಪೋಯಿನ ಹಿರಿಯರಿಗಾದ ಕಡಲು ಸೀರ್ತ ಮೀಪುಣ ಕಟ್ಟು ಸಂಪ್ರದಾಯದ ಆಚರಣೆ ನಡತ ಬೈದಿಡು. ಈ ಸರ್ತಿ ಆಟಿ ತಿಂಗೊಳ್ಡು ರಡ್ಡ್ ಅಮಾಸೆ ಬತ್ತದ ವಿಶೇಷದ ಮಿತ್ತು ವಿಶೇಷ ಅಂತ ಪನ್ನುಲಿ. ಒಡಿಪು ಜಿಲ್ಲೆ ಬೈಂದೂರ್ದ ಮರವಂತಿಡು ಮಹಾರಾಜ ಸ್ವಾಮಿ ಶ್ರೀ ವರಾಹ ದೇವಸ್ಥಾನ ಇತ್ತದ ಭಾರಿ ಪುದರ್ ಪಡಿತಂಡು. ಆತ ದೇವಸ್ಥಾನಡು ಆಟಿ ಅಮಾಸದ ಜಾತ್ರೆ ವಿಶೇಷವಾದುಂಡು. ಬುಧವಾರ ಆಟಿದ ರಡ್ಡನೇ ಅಮಾಸದ ದಿನ ಆದಿತ್ತದು ಮರವಂತೆ ದೇವಸ್ಥಾನಡು ಜಾತ್ರೆ ಭಾರಿ ಸಂಭ್ರಮ ನಡತದಂಡು. ಕಾಂಡೆಡ್ದೆ ಊರ ಪರ ಊರ ಭಾರಿ ಜನ ಭಕ್ತರು ಕಡಲ ಬರಿಟುಪ್ಪಣ ದೇವಸ್ಥಾನಗೂ ಬತ್ತದು. ಕಡಲ್ದ ಸೀರ್ ತೊಡ್ದು ಶುದ್ಧ ಮಲ್ತೊಂದು ದೇವಸ್ಥಾನಗೂ ಪೋದು ದೇವಿರ್ನ ಇಂಬುನಟ್ಟೊಂದು ಪರಕೆ ಕಾಣಿಕೆ ಪಾಡ್ದು ತೀರ್ಥ ಪ್ರಸಾದದೆ ತೊಂಡೇರು.
ಈ ವರ್ಷ ವಿಶೇಷವಾಗಿ ಬಂದಂಥ ಭಕ್ತರಿಗೆ ಏನೂ ಹಣ ಇಲ್ಲದೆ ಬಂದಂಥ ಭಕ್ತನು ಸಮೇತ ಕೈ ಮುಗಿದು ಪ್ರಸಾದ ತಗೊಳ್ಬೇಕೆನ್ನುವ ದೃಷ್ಟಿಯಲ್ಲಿ ನಾವು ಪಾಯಸ ಮತ್ತು ಚಿತ್ರಾನ್ನ ಕೊಡಲಿಕ್ಕೆ ನಾವು ತಯಾರು ಮಾಡಿದ್ದೇವೆ. ಬಹುಶಃ ಇವತ್ತು ಅದಕ್ಕೂ ಸಹ ಸಾಲು ಸಾಲಾಗಿ ನಿಂತು ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದನ್ನು ನಮಗೆ ತುಂಬ ಜನ ದಾನಿಗಳು ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲರಿಗೂ ಈ ಸಮಯದಲ್ಲಿ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೆ ಇನ್ನು ಮುಂದೆ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಆಗಬೇಕೆನ್ನುವಂತಹ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಹಾಗೂ ಊರಿನವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಬಹುಶಃ ಈ ಒಂದು ಜಾತ್ರೆ ಮುಗಿದ ತಕ್ಷಣ ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡ್ತೇವೆ. ಆಗ ಊರಿನವರೆಲ್ಲರೂ ಇದರಲ್ಲಿ ಭಾಗಿಗಳಾಗಿ ನಮಗೆ ಈ ದೇವಸ್ಥಾನವನ್ನು, ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಥ ಈ ದೇವಸ್ಥಾನ, ಈಚೆ ಕಡೆ ಹೊಳೆ ಆಚೆ ಕಡೆ ಸಮುದ್ರ ಇರುವ ಮಧ್ಯದಲ್ಲಿ ಇರುವಂಥ ಒಂದು ದೇವರು, ಎಲ್ಲರನ್ನ ರಕ್ಷಣೆ ಮಾಡುವಂತಹ ವರಾವತಾರ, ರೈತರಿಗೆ ಬೇಕಾದಂತಹ ದೇವರು, ಮಳೆ ದೇವರು ಅಂತ ಹೇಳ್ತೇವೆ. ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಮದುವೆ ಇರಬಹುದು ಅಥವಾ ಬೇರೆ ಬೇರೆ ಕಷ್ಟ ಕಾಲದಲ್ಲಿ ಬಂದು ಬೇಡಿಕೊಂಡಾಗ ಇಷ್ಟಾರ್ಥಗಳನ್ನು ನೆರವೇರಿಸಿದಂಥ ದೇವರು ವರಹಸ್ವಾಮಿ. ಹಾಗೆ ಈ ವರಹಸ್ವಾಮಿಯನ್ನು ನಂಬಿದವರಿಗೆ ಯಾರಿಗೂ ಕೆಟ್ಟದಾಗಲಿಲ್ಲ. ಎಲ್ಲರೂ ಈ ಒಂದು ಜೀರ್ಣೋದ್ಧಾರ ಕಾರ್ಯದಲ್ಲಿ. ಗಂಗಾಧರೇಶ್ವರ ಈ ಕ್ಷೇತ್ರದ ಮೂಲ ದೇವಸ್ಥಾನವಾಗಿದ್ದು ಈ ಎಲ್ಲ ದೇವಾಲಯಗಳಿಗೆ ಲಕ್ಷಾಂತರ ಭಕ್ತರು ಈ ದೇವಾಲಯಗಳಿಗೆ ಬಂದು ಹೋಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವ್ಯವಸ್ಥಾಪನಾ ಸಮಿತಿ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು, ಸೋಮವಾರ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಬೇಕೆನ್ನುವಂಥದ್ದು ಎಲ್ಲ ಭಕ್ತರ ಇಚ್ಛೆ, ಅದು ನಮ್ಮ ಇಚ್ಛೆ ಮಾತ್ರ ಅಲ್ಲ, ಎಲ್ಲರ ಇಚ್ಛೆ. ಈ ಬಗ್ಗೆ ಈ ಹಿಂದೆ ಈಗೇನು ಒಂದು ವರ್ಷದ ಹಿಂದೆ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ನಡೆದು ಈ ಕ್ಷೇತ್ರದಲ್ಲಿ ದೇವಾಲಯವನ್ನು ಸಮಗ್ರವಾಗಿ ಜೀರ್ಣೋದ್ಧಾರ ಮಾಡಬೇಕೆನ್ನುವಂಥ ಒಂದು ಅಭಿಪ್ರಾಯ ದೈವಜ್ಞರ ಮೂಲಕ ಬಂದಿರೋದ್ರಿಂದ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿಕೊಡಿ. ಯಾಕೆಂದರೆ ಯಾರೋ ಒಬ್ಬ ವ್ಯಕ್ತಿಯಿಂದ ಯಾವುದನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ, 10 ಕೈಗಳು ಸೇರಿದರೆ ಮಾತ್ರ ಬಲ ಬರುವಂಥದ್ದು. ಹಾಗಾಗಿ ಎಲ್ಲರೂ ಸೇರಿ ಈ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಬೇಕೆನ್ನುವಂಥ ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ಸರಿಯಾಗಿ ಈ ಬಾರಿ ಜೀರ್ಣೋದ್ಧಾರ ಸಮಿತಿಯನ್ನು ಒಂದು ನಿರ್ಮಾಣ ಮಾಡಿ, ಆ ಜೀರ್ಣೋದ್ಧಾರ ಸಮಿತಿ ಮತ್ತು ಅದಕ್ಕೊಂದು ಸಲಹಾ ಸಮಿತಿ, ಒಂದು ಊರಿನ ಮಹಾನ್ ಸಂತರುಗಳನ್ನು ಸೇರಿಕೊಂಡು ಒಂದು ಮಾರ್ಗದರ್ಶನ ಸಮಿತಿ, ಇಂಥದ್ದನ್ನೆಲ್ಲ ನಿರ್ಮಾಣ ಮಾಡಿಕೊಂಡು ಇತಿಹಾಸಕ್ಕೆ ಪುಟಕ್ಕೆ ಸೇರುವಂಥ ಒಂದು ಅದ್ಭುತವಾದ ದೇವಾಲಯವನ್ನು ಇಲ್ಲಿ ನಿರ್ಮಾಣ ಮಾಡಬೇಕೆನ್ನುವಂಥ ಕನಸು ಎಲ್ಲ ಭಕ್ತರದ್ದು. ಈ ವರಹಸ್ವಾಮಿಯ ಜಾತ್ರೆ ಅಂದರೆ ಈ ದೇವಸ್ಥಾನ ಸ್ಥಾಪನೆಯಿಂದಲೂ ಕೂಡ ವಿಶೇಷವಾಗಿ ಜನರು ಇದಕ್ಕೆ ಸಮುದ್ರದಲ್ಲಿ ಮತ್ತು ನದಿಯಲ್ಲಿ ಸ್ನಾನ ಮಾಡಿ ಅವರು ಎಷ್ಟೋ ದಿನದ ಬೇಡಿಕೆಗಳೆಲ್ಲ ಇಲ್ಲಿ ಆ ಭಗವಂತನು ಈಡೇರಿಸ್ಕೊಂಡು ಹೋಗ್ತಾ ಇದ್ರು. ಹಾಗೆ ಇದರಲ್ಲಿ ಹೆಚ್ಚಿನವರು ಬೇಸಾಯದಾರರು, ಉದ್ಯಮಿಗಳು ಹಾಗೂ ಮೀನುಗಾರರು ಒಂದು ಅಲೆ ಬಂದರೂ ಕೂಡ ವರಹಸ್ವಾಮಿಯನ್ನು ನಮ್ಮ ಉಡುಪಿ ತುದಿಯಿಂದ ಕಾರವಾರ ತುದಿಯವರೆಗೆ ಅವರಿಗೆ ಒಂದು ನಂಬಿಕೆ ಇದೆ ಈ ವರಹಸ್ವಾಮಿ ಮೇಲೆ. ಅದು ಅಲ್ಲಿ ಯಾವ ಆಧಾರವೂ ಇಲ್ಲ, ಏನೂ ಇಲ್ಲ. ಆಧಾರವೇ ಆಗಿ ಅವರಿಗೆ ಆ ವರ ಅನುಗ್ರಹ ಮಾಡಿ ಆ ಅಲೆಯನ್ನು ನಿಲ್ಲಿಸಿ ಮುಂದೆ ಅವ್ರನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಶುಕ್ರವಾರ ಸೋಣ ತಿಂಗಳು ಶುರುವಾತದ ತಿಂಗೊಲ್ದ 4 ಪೋಪುರಾನಿ ಸೋಮವಾರ ನಾಗರ ಪಂಚಮಿದ ಆಚರಣೆಗೆ ಉಳ್ಳಾಲದ ಶ್ರೀ ಅಯ್ಯಪ್ಪ ಮಂದಿರ ಸಜ್ಜಾತದ. ಜೀವದ ನಾಗಿ ಬೊಕ ಕಲ್ಲದ ನಾಗಿ ಈ ರಡ್ಡೆಲ್ನ ಆರಾಧನೆದ ಸ್ವರೂಪಲೆಡುತ್ತು ಒಂದು ಬತ್ತನ ತುಳುನಾಡದ ಜನಕಲು ನಾಗಿ ಈ ಭೂಮಿನ ತುಂಬೊನ್ನಾಯಿ ಸಂತಾನ ದೇವಿರೆಂದು ನಂಬೊಂದು ಬೈದಿರು. ಮೂಲೋಡು ಕುಟುಂಬದ ನಾಗೇಂದು ಪ್ರಕೃತಿದ ಮಟ್ಟೆಲ್ಡು ದೈಮರೊಕ್ಲಿನ ನಡುಟು ಆರಾಧನೆ ಮಲ್ತೊಂದು ಐನು ನಾಗಬನ ಕುಟುಂಬದ ನಾಗೇಂದು ಭಾರಿ ಭಯಭಕ್ತಿಡು ನಂಬೊಂದು ಬತ್ತನಕ್ಲು ತುಳುನಾಡವೇರು. ಎಂಚ ಪ್ರತಿಯೊಂಜಿ ಕುಟುಂಬ ನಾಗಬನೊಟ್ಟು ಆರಾಧನೆ ಮಲ್ತೊಂದು ಬತ್ತಂಡ ಅಂಚೆನೆ 5 ಬೊಕ್ಕದ ಕಾಲುಡು ಪ್ರತಿಯೊಂಜಿ ದೇವಸ್ಥಾನ ಮಂದಿರಲೊಡ್ಲ ನಾಗನ ಕಲ್ಲು ಪಾಡ್ದು ಗುಂಡ ಕಟ್ಟಾದ ಆರಾಧನೆ ನಡತೊಂದು ಬತ್ತನೇನು ನಮ್ಮ ತೂಪ. ಅಂಚಿನ ಒಂಜಿ ಭಾರಿ ಕಾಣಿಕದ ಕ್ಷೇತ್ರ ಉಳ್ಳಾಲದ ಅಯ್ಯಪ್ಪ ಮಂದಿರ ಆದಿತ್ತದು. ಆಗಸ್ಟ್ 21ಕ್ಕೆ ಸೋಮವಾರ ನಡಪುನ ನಾಗರ ಪಂಚಮಿದ ಆಚರಣೆಗೆ ಅಟ್ಟಣೆ ಸಾಗದಂಡು. ಉಳ್ಳಾಲ ರಾಣಿ ಅಬ್ಬಕ್ಕ ಆಳ್ದನ ನಾಡಡು ಉಳಿಯದ ಉಳ್ಳಾಲ್ದಿ ಧರ್ಮರಸೇರ್ನ ಕ್ಷೇತ್ರಗೂ ಪೋಪನ ಸಾದಿಡು ಈ ಅಯ್ಯಪ್ಪ ಮಂದಿರ ಇತ್ತದು. ನಾಗರಾಧನೆ ಭಾರಿ ವಿಶಿಷ್ಟವಾದ ನಡತುಂಡು. ಪ್ರತಿಯೊಂದು ತಿಂಗೊಲ್ದ ಪಂಚಮಿಗೆ ಪಂಚಾಮೃತ ಅಭಿಷೇಕ ನಡಪಾದು ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ನಡತು ಬೈದಂಡು. ಇಂಚಿಪದ ಪಂಚಮಿಗೆ ನಾಗದೇವರಿಗೆ ಪಂಚಾಮೃತ ಅಭಿಷೇಕ ನಡಪಾದು ವಿಶೇಷ ಅಲಂಕಾರದ ಒಟ್ಟಿಗೂ ಫಲಪುರ್ಪ ಅರ್ಪಣೆ ಮಲ್ತದು ತಂಬಿಲ ಕರಿತೀರು. ಊರ ಪರ ಊರ ಪಾಕಜನ ಭಕ್ತರಿ ಈ ಪೊರ್ತುಡಿತದು ನಾಗನ ಇಂಬುನ ಟೊಂಡಿರು. ಭಕ್ತರಿಗೆ ಈ ಪೊರ್ತುಡು ನುಪ್ಪು ಪ್ರಸಾದ ಸೇವೆ ಅಟಣೆ ಮಲ್ತಿದ್ದೀರು. ವಾಮಂಜೂರು ಅನಂತ ಉಪಾಧ್ಯಾಯರನ ಮಾರ್ಗದರ್ಶನಡು ಮುಲ್ಪದ ಧಾರ್ಮಿಕ ಮಾತ ಕಾರ್ಯಕ್ರಮಗಳು ನಡತೊಂದುಂಡು. ಪಾಕ ವಶುಲೆಡುದುಂಬು ಉಳ್ಳಾಲ ಅಯ್ಯಪ್ಪ ಮಂದಿರಡು ನಾಗಮಂಡಲ ಸೇವೆ ನಡೆದದು. ಉಳ್ಳಾಲಡು ನಾಗಮಂಡಲದ ಹೊಸ ಇತಿಹಾಸ ಸೃಷ್ಟಿ ಮಲ್ತದಿತ್ತಂಡು. ಅಯ್ಯಪ್ಪ ಮಂದಿರ ಆದುಪ್ಪು ನಡೆದವರ ಶಬರಿಮಲೆಗೆ ಪೋಪುನಕ್ಲು ಮಂದಿರಡು ಮಾಲೆ ಪಾಡ್ದು ವೃತಾಚರಣೆ ಮಲ್ತದು. ಶಬರಿಮಲೆ ಯಾತ್ರೆ ಮಲ್ತೊಂದುಲ್ಲೆರು.
ಕ್ಷೇತ್ರುಡು ಅಪಗಪಗ ದುರ್ಗ ನಮಸ್ಕಾರ ಪೂಜೆ ಭಜನಾ ಕಾರ್ಯಕ್ರಮ ನಡೆತಂದುಂಡು. ದಿನನೇ ವಿಶೇಷ. ಪ್ರತಿ ವರ್ಷಲ ಈ ದಿನ ನಾಗರ ಪಂಚಮಿ ಪಿನಿ ಈ ಸರ್ತಿ ಒಂಜಿ ಅಧಿಕ ಮಾಸ ಮತ್ತಿ ನಡೆದವರ ಒಂಜಿ ತಿಂಗಳು ದುಂಪೋಪುಂಡು ಆಂಡಲ ಶಾಸ್ತ್ರ ಪಂಡಿ ರೀತಿಡ್ ಈ ಅಧಿಕ ಮಾಸ ಪಂಡ ಶ್ರಾವಣ ಅಧಿಕ ಬತ್ತನಂದಾಂಡ ಅಧಿಕಸ್ಯ ಅಧಿಕ ಫಲಂ ಉಂಪುಂಡು. ಆ ಪ್ರಕಾರವಾದ ಇನಿ ಆದಿತ್ಯವಾರದಾನಿ ನಾಗರ ಪಂಚಮಿ ಯುಕ್ತವಾಂಚಿತ್ತಿ ಷಷ್ಠಿ ತಿಥಿನಿ ಆದಿತ್ಯವಾರದಾನಿ ವಿಶೇಷವಾದ ನಾಗದೇವರ ಸನ್ನಿಧಾನಡು ಸುಮಾರು ಜನ ಭಕ್ತಾದಿಗಳು ಮಾತ್ರ ಸೇರಿದೇರು. ಸುಮಾರು 22 ವರ್ಷದ ದುಂಬು ಈ ಕ್ಷೇತ್ರಡು ನ ಭೂತೋ ನ ಭವಿಷ್ಯತಿ ಪಂಪಿನ ಒಂಜಿ ನಾಗಮಂಡಲ ಸೇವೆ ನಡೆತುಂಡು. ಅವು ಅಂತಾರಾಷ್ಟ್ರೀಯ ಖ್ಯಾತಿಡ್ಲ ಎಡ್ಡೆ ಮನ್ನಣೆ ಪಡೆಯುತ್ತಾನೆ. ಆ ಸಂದರ್ಭಗಳು ಐದು ಪಕ್ಕ ಈ ಕ್ಷೇತ್ರಡು ಪ್ರತಿ ವರ್ಷಾವ ದಿನಾಚರಣೆ ಅಂಚನೆ ಪ್ರತಿ ಶುದ್ಧ ಪಂಚಮಿ ದಾನಿ ಮಾತೆರೊಟ್ಟಿಗೂ ಸೇರೊಂದು ದೇವರಿಗೆ ಪಂಚಾಮೃತ ಅಭಿಷೇಕ ನಾಗತಂಬಿಲ ಮಾತ ಮಲ್ತೊಂದು ಅನ್ನದಾನನ ಮಾತ ಬರೊಂದುಲ್ಲೇರು. ಪಂಚಾಮೃತ ಅಭಿಷೇಕ ಮಲ್ತಿ ಪಕ್ಕ ಕೊಡೊಂಜಿ ಫಲಾಭಿಷೇಕ ಅಂದು ಮಲ್ತ ನಿಖಲು ಮಾತೆ ತತ್ವೀಯರು ನಮ್ಮ ಉಪಯೋಗ ಮಲ್ಪಿಂಚಿತ್ತಿನ ಫಲವಸ್ತುಲಿನ ಮಾತ ದೇವರಿಗೆ ಸಮರ್ಪಣೆ ಏಪಲ ದೇವರಿಗೆ ತೋಜ್ಪಾದ ನಮ ತಿನ್ಪಿನಿ ಆನಂದಾಂಡ ಇನಿ ದೇವರಿಗೆ ಅವನು ಪೂರ ಅರ್ಪಣೆ ಮಲ್ತ ಯಾಕೆ ಅಂದಾಂಡ ನಂಕಲ ಅಸೌಖ್ಯ ಅಥವಾ ನಂಗೆ ತಿನ್ನೋಡು ಅಂದಾಂಡ ನಮ್ಮ ವೈದ್ಯರ ಕಡೆ ಪೋನಾಗಲ ನಂಗೆ ಇಂಚಿನ ಫಲವಸ್ತು ತಿನ್ನಲೆ ಇಂಚಿನ ಐತ ವಸ್ತುಲಿನ ತಿನ್ನಲೇ ಬನ್ಪೇರು ಯಾಕೆ ನಂಗೆ ದೇಹ ಸಂಪಾವೋಡು ಪಣಪಿನ ಉದ್ದೇಶ ದೇವರನ್ನ ಪೊರ್ಲು ನಮ್ಮ ತೂದು ಆ ದೇವರಿಗೆ ನಮ್ಮ ಪೊರ್ಲು ಅವನ ಅಭಿಷೇಕ ಮಲ್ತೊಂದು ಐತ ಒಂಜಿ ಆ ಫಲ ಎಂಚಿನಂಡ ಆ ಫಲನ ನಮ್ಮನ್ನು ಸ್ವೀಕಾರ ಮಲ್ತಂದಾಂಡ ನಂಗೆ ಎಡ್ಡೆ ಫಲನು ದೇವರ ಕೊರಪೆ ಅನಿಪಿನ ವಿಶೇಷ. ಈ ಕ್ಷೇತ್ರಡು ಅನೇಕ ವಿಜೃಂಭಣೆ ಕೆಲಸಗಳು ಮಾತ ಆ ಒಂದುಂಡು. ಪ್ರತಿ ತಿಂಗಳ ಅನ್ನದಾನ ಆಪಿನಿರ್ದವರ ನಿತ್ಯೇನ ನಿಯಮತ್ಯೇನ ಅನ್ಪುಂಡು ದೇವರನ್ನ ಒಂಜಿ ಸಾನ್ನಿಧ್ಯ ಅಥವಾ ಒಂಜಿ ಕ್ಷೇತ್ರ ಅಭಿವೃದ್ಧಿ ಆವಡು ಒಂದಾಂಡ ಆ ಕ್ಷೇತ್ರಡು ನಿತ್ಯ ಪೂಜೆ ಪಂಡದನ ಪಂಚಮಿ ಪೂಜೆ ಆವಡು ವಿಶೇಷ ಪೂಜೆಗಳು ಮಾತಾವಡು ಅವೇ ಪ್ರಕಾರ ಭಕ್ತಾದಿಲ್ಲ ಭಕ್ತಿ ಪ್ರಾಪ್ತಿ ಆದುಂಡು ಅಂಚೆನೆ ಅನ್ನದಾನದವರಲ್ಲ ಸಾನ್ನಿಧ್ಯ ಅಭಿವೃದ್ಧಿ ಆಪಣು ಲೆಕ್ಕ. ಮೂಲು ಪ್ರತಿ ಪಂಚಮಿಗೆ ನಾಗರ ಪಂಚಮಿಗೆ ಮನ್ನದಾನೆ ಹಾಪೀನಿ ನಾಗರ ಪಂಚಮಿ ಮನ್ನದಾನೆ ಪಂಚಮಿ ಹಾಪೀನಿ ಮುಲ್ತ ಒಕ್ಕ ಕಲ್ವ ನೀರ್ದಿಂಚಲ್ಲ ಎಂಚ ನಟದೊಂದಲ್ಲ ಒಕ್ಕ ಪ್ರತಿ ಒಂಜಿ ಪಂಚಮಿಗಳ ಅನ್ನದಾನ ಹಾಪುಂಡು ಅನ್ನದಾನ ಪ್ರತಿ ಊರಿಯಾಗಲ ಅನ್ನದಾನ ಕೊರ್ಪಿನ ಒಂಜಿ ವ್ಯವಸ್ಥೆ ಮಲ್ತದ ಒಕ್ಕ ಇನಿ ಒಂಜಿ ಸ್ಪೆಷಲ್ ಆದ ಎಂಕ್ಲು ಒಂಜಿ ಫಲವಸ್ತು ಪೂರ ಪಾಡ್ದು ಮಹಾಭಿಷೇಕ ಬಣ್ಣದೊಂಜಿ ಇನಿ ದಿನೊಟ್ಟು ಒಂಜಿ ಮಲ್ತದ ಅವೇನು ಮಾತ್ರ ಬಂದುಲೆಗೆ ಪೂರ ಅವನ ಸಮರ್ಪಣೆ ಬಂದು ಆನಕಂಡ ನಟೋನು ದೇವರ ಮಹಾಪೂಜೆ ಒಂದು ಫಲವಸ್ತು ಬರ್ದು ಮಹಾಪೂಜೆ ಇನ್ನು ದುರ್ಗಾ ನಮಸ್ಕಾರ ಪೂಜೆ ಒಂದು ಆಟಿಡು ಒಂದು ಹಾಪಿನ ದುರ್ಗಾ ನಮಸ್ಕಾರ ಪೂಜೆ ಒಂದು ಆಟಿಡು ಹಾಕೊಂಡು ಬೊಕ್ಕ ಮಲ್ಟ್ರಾಯಣ ಹೊರಸಾರಿ ಹಾಕೊಂಡು ಅವು ಪೂರ ಮಲ್ತೊಂದುಲ್ಲ ఒక నాగమండల అయిన ఇడ్బకైతే పూర ఎంగులు కంటిన్యూ అవుతూ మల్తొందుల్ల ఇడగినిత నమ్మ కుడ్లా ತುಳು ವಾರ್ತೆಲ್ ಮುಗಿಂದು ಸೊಲ್ಮೇಲೆ